ಮಂಗಳೂರಿನ ಸೌಂದರ್ಯ ಪ್ರಿಯರಿಗೊಂದು ಸಿಹಿ ಸುದ್ದಿ. ಸೌಂದರ್ಯ ವರ್ಧಕ ವಿಧಾನಗಳ ಬಗ್ಗೆ ತರಬೇತಿ ನೀಡುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯೊಂದು ಮಂಗಳೂರಿನಲ್ಲಿ ತರಬೇತಿ ಕೇಂದ್ರವನ್ನು ಆರಂಭಿಸಿದೆ. ಮಂಗಳೂರಿನ ಬಿಜೆಇ ಕಾಪಿಕಾಡ್ ಸಮೀಪದಲ್ಲಿ ಲ್ಯಾಕ್ಮಿ ಅಕಾಡೆಮಿ ಶುಭಾರಂಭಗೊಂಡಿದೆ. ಸೌಂದರ್ಯವರ್ಧಕ ವಿಧಾನಗಳ ಬಗ್ಗೆ ತರಬೇತಿ ನೀಡುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯೊಂದರ ತರಬೇತಿ ಕೇಂದ್ರ ನಗರದಲ್ಲಿ ಆರಂಭಗೊಂಡಿದೆ. ಲ್ಯಾಕ್ಮಿ ಅಕಾಡೆಮಿಯ ಪವರ್ಡ್ ಬೈ ಆಪ್ಟೆಕ್ ಸ್ಟೈಲ್ ಯುವರ್ ಫ್ಯೂಚರ್ ಫ್ರಾಂಚೈಸ್ನೊಂದಿಗೆ ಆರಂಭಗೊಂಡಿದ್ದು ನಗರದ ಬಿಜೆಇ ಕಾಪಿಕಾಡ್ ಸಮೀಪದಲ್ಲಿರುವ ಪುಷ್ಪ ಬಿಲ್ಡಿಂಗ್ನ 3ನೇ ಮಹಡಿಯಲ್ಲಿ ಲ್ಯಾಕ್ಮಿ ಅಕಾಡೆಮಿ ಶುಭಾರಂಭಗೊಂಡಿತು. ಸಿನಿಮಾ ತಾರೆಯರಾದ ದಿಲೀಪ್ ಆರ್ ಶೆಟ್ಟಿ, ಅನ್ವಿತಾ ಸಾಗರ್, ಕರಿಷ್ಮಾ ಅಮೀನ್, ಶ್ರದ್ಧಾ ಸಾಲಿಯನ್ ಜಂಟಿಯಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ನಟ ದಿಲೀಪ್ ಆರ್ ಶೆಟ್ಟಿ, ಮೊಟ್ಟಮೊದಲ ಬಾರಿಗೆ ಮಂಗಳೂರಿನಲ್ಲಿ ತರಬೇತಿ ಕೇಂದ್ರ ಆರಂಭಗೊಂಡಿದೆ. ಇಂತಹ ಕೋರ್ಸ್ ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗಲಿ ಎಂದು ಹೇಳಿದ್ರು. సో మీరు ಬೇತೆ ಕೊಡಿ ಕಲ್ತು ಎಡ್ಡೆ ಎಂದು ಏನು ಬರ್ತದೆ ಬೈದರು. ಸೊ ಆಲ್ ದಿ ಬೆಸ್ಟ್ ಟು ಯು ಅಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅನಂತರ ನಟಿ ಕರಿಷ್ಮಾ ಅಮೀನ್ ಮಾತನಾಡಿ, ಲ್ಯಾಕ್ಮಿಯವರು ಒಂದೇ ರೀತಿಯಲ್ಲಿ ಸೇವೆ ನೀಡುತ್ತಿದ್ದಾರೆ, ಹಾಗಾಗಿ ನಾನು ಕೂಡ ಇದರ ಗ್ರಾಹಕಿ ಎಂದು ಹೇಳಿದ ಅವರು ಮುಂದಿನ ದಿನಗಳಲ್ಲಿ ಯಶಸ್ವಿ ಕಾಣಲಿ ಎಂದು ಶುಭ ಹಾರೈಸಿದ್ರು. So Lakme is one place where Nikala Bove state Pondala, you get the same services everywhere. So a lot of expectations. And your status for the time must jana kenteru all in the academy. Akala fees ekra avra ken bala sama banteru. So I think a little more promotions and yeah, you guys are the first right now and wishing you all a lot of success. ಇನ್ನು ಸಂಸ್ಥೆಯ ಮಾಲಕಿ ಶ್ರುತಿ ರಿತೇಶ್ ಮಾತನಾಡಿ, ಮಂಗಳೂರಿನಲ್ಲಿ ಮೊದಲ ಬಾರಿಗೆ ತರಬೇತಿ ಕೇಂದ್ರ ಆರಂಭಗೊಂಡಿದೆ. ಹೇರ್, ಮೇಕಪ್, ಸ್ಕಿನ್ ತರಬೇತಿ ಸೇರಿದಂತೆ ವಿವಿಧ ರೀತಿಯ ಕೋರ್ಸ್ಗಳು ಲಭ್ಯವಿದೆ ಎಂದು ಹೇಳಿದ್ರು. So basically, if I have to say something about the Lakme Academy, we are providing cosmetology courses, skin courses, makeup courses and hair courses. Basically, it will be an 100% placement opportunity as well. We even refer all the saloons and everyone to help get the jobs to the students. We also provide internship to the students into different saloons where they get practice. So this would be a better opportunity where a student would get a Lakme Academy institution certificate as well, which is recognized even all internationally. ಈ ವೇಳೆ ಉದ್ಯಮಿ ರಿತೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೌಂದರ್ಯ ವರ್ಧಕ ಕೋರ್ಸ್ ಆರಂಭಗೊಂಡಿದ್ದು ಅಕ್ಟೋಬರ್ ನಂತರ ಕೋರ್ಸ್ ಪ್ರಾರಂಭವಾಗಲಿದೆ. ಅದು ಅಲ್ಲದೆ 3 ವಿಧದ ಕೋರ್ಸ್ಗಳಿದ್ದು ಲ್ಯಾಕ್ಮಿ ಅಕಾಡೆಮಿ .com ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.